ದೊಣ್ಣೆ ಬಿರಿಯಾನಿ ಟ್ರೈ ಮಾಡಿದ್ರಾ? ನಾನು ಮಾಡಿದ್ದೀನಿ. ಈ ದೊಣ್ಣೆ ಬಿರಿಯಾನಿ ಅಂದ್ರೆ ದೊಣ್ಣೆ ಬಿರಿಯಾನಿ ಹೇಳ್ತೇನೆ. ಅದು ವಿಷಯ ಅಂದ್ರೆ ನಾವು ನಾರ್ಮಲ್ ರೈಸ್ ತಿನ್ನೋದು ಸಣ್ಣ ಬಿರಿಯಾನಿ ರೈಸ್, ಇದು ಬಿರಿಯಾನಿ ರೈಸ್ ದೊಣ್ಣೆ. ಯಾರ ಹತ್ರ ಕೇಳೋದು? ಅದೆಲ್ಲ ಪುಂಡಿ ಲವರ್ಸ್ ಇದ್ದೀನಿ. ಪುಂಡಿ ಬೇಯಿಸೋದಲ್ಲ, ಪುಂಡಿ ಮರ್ವಾಯಿ ಪುಂಡಿ ಯಾರಿಗೆಲ್ಲ ಇಷ್ಟ ನೋಡಿ, ಮರ್ವಾಯಿ ಪುಂಡಿ ಗೈಸ್. ಲಾಸ್ಟ್ಗೆ ಎಂತ ಉಳಿಯುವುದಿಲ್ಲ ಅದ ನೋಡಿ, ಇವನಿಗೆ ಬಳಸಿ ಇಟ್ಟದ್ದು ನೋಡಿ ನೋಡಿ. ರೈಸ್ ಆಗಲಿ ನೋಡಿ, ಚಿಕನ್ ಸುಕ್ಕ ಉಂಟು, ಶೀರಾ ಉಂಟು, ಮತ್ತೆ ಗ್ರೀನ್ ಪೀಸ್ ಮಸಾಲ, ಪನ್ನೀರ್ ಮತ್ತೆ ಜೊಲ್ಲು ತೂರಿಸುದು ನೋಡಿ. ಅವ್ನ ಕನ್ಫ್ಯೂಷನ್ ತಲೆಯಿಂದ ಸ್ಟಾರ್ಟ್ ಮಾಡ್ಲಾ ಬೀರಲ್ಲಿ ಸ್ಟಾರ್ಟ್ ಮಾಡ್ಲಾ? ಚರ್ಮುರಿ ಇದು ಯಾಕೆ ಚರ್ಮುರಿ? ಇದು ಹೇಗೆ ತಿನ್ನೋದು? ನಂಗೆ ಅದು ತಿನ್ನೋದು ಗೊತ್ತಿದೆ ಈಗಿನ ಡೈರೆಕ್ಟ್ ಬ್ಯಾಂಗ್ಳೂರಲ್ಲಿ ಗೊತ್ತಿಲ್ವಾ? ನೀನು ಮಂಗಳೂರು ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕರಾವಳಿ ಕಜಿನ್. ಎಸ್. ಸೊ ಇವತ್ತು ನಾವು ಬಂದಿದ್ದೀವಿ ಒಂದು ಹೊಸ ಹೋಟೆಲ್ ವ್ಲಾಗ್, ಮ್ಯಾಂಗ್ಳೂರಿಯನ್ ರೆಸ್ಟೋರೆಂಟಿಗೆ ಬಂದಿದ್ದೇವೆ. ನಮ್ಮ ಒಂದು ಆಸೆ ದುಬೈಲಿರುವ ಮ್ಯಾಂಗ್ಳೂರಿಯನ್ಸ್ಗೆ, ಕನ್ನಡಿಗರಾಗಿ ನಮ್ಮ ಮ್ಯಾಂಗ್ಳೂರಿಯನ್ ರೆಸ್ಟೋರೆಂಟ್ ಎಕ್ಸ್ಪ್ಲೋರ್ ಮಾಡೋದು, ಎಲ್ಲಿ ಉಂಟು ತೋರಿಸಿಕೊಡೋದು. ಸೊ ತುಂಬ ಜನ ನಮ್ಮ ಫಾಲೋವರ್ಸ್ ಟ್ರೈ ಮಾಡ್ತಿದ್ದಾರೆ, ನಾವು ಯಾವ ವ್ಲಾಗ್ ಮಾಡ್ತೇವೆ, ಖುಷಿ ಆಗ್ತಿದೆ ನಮಗೆ. ಸೊ ಇವತ್ತೊಂದು ಹೊಸ ರೆಸ್ಟೋರೆಂಟ್, ನ್ಯೂ ಮ್ಯಾಂಗ್ಳೂರ್ ಬೈಟ್ ರೆಸ್ಟೋರೆಂಟ್ ರಿನೋವೇಟ್ ಆಗಿ ಹೊಸ ಮ್ಯಾನೇಜ್ಮೆಂಟ್ ಸ್ಟಾರ್ಟ್ ಆಗಿದೆ. ಸೊ ಇದು ಇರೋದು ಅಲ್ ಅಮೀದ್ ಪ್ಲಾಜಾ ಬಿಹೈಂಡ್ ಕ್ರೆಡೆನ್ಸ್ ಸ್ಕೂಲ್, ಅಲ್ಕುಸ್ 4. ನಮ್ಮ ಅಲ್ಕೇಲ್ ಮಾಲ್ ಇದೆಯಲ್ಲ, ಅಲ್ಕೇಲ್ ಮಾಲ್ ತುಂಬಾ ಹತ್ತಿರ, ವಾಕೇಬಲ್ ಡಿಸ್ಟೆನ್ಸ್. ತುಂಬಾ ಖುಷಿ ಆಗ್ತಿದೆ ಮ್ಯಾಂಗ್ಳೂರ್ ರೆಸ್ಟೋರೆಂಟ್ ಅಂತ. ಏನ್ ಹೇಳ್ತೀರಿ? ಎಸ್ಪೆಷಲಿ ಫುಡ್ ಕೇಳುವಾಗಲೇ. ಹೌದೌದು, ನೋಡುವ ಸೀ ಫುಡ್ ಅಂತೆ, ಸ್ಪೆಷಲ್ ಫಿಶ್ ಡಿಶಸ್ ಉಂಟು, ಮತ್ತೆ ಚಿಕನ್ ಸ್ಪೆಷಲ್ ಐಟಮ್ಸ್ ಎಲ್ಲ ಉಂಟು. ಸೊ ನಾನಂತೂ ಎಕ್ಸೈಟೆಡ್. ನಾನು ಡಬಲ್ ಎಕ್ಸೈಟೆಡ್. ಸೊ ನೋಡುವ ಹೋಟೆಲ್, ಈ ರೆಸ್ಟೋರೆಂಟ್ ಹೇಗಿದೆ ಅಂತ ಹೇಳಿ ನಿಮ್ಗೆ ತೋರಿಸ್ಲಿಕ್ಕಿದ್ದೇವೆ ನಾವು. ಈಗ ಅದು ಬೇರೆ ಬೇರೆ ಡಿಶಸ್, ಸ್ಪೆಷಲಿ ಮ್ಯಾಂಗ್ಳೂರಿಯನ್ ಡಿಶಸ್. ಸೊ ಬನ್ನಿ ನಮ್ಮ ಫೈನಲ್ ಎಂಟರ್ ಆದ್ರೆ ಏನಾದ್ರು ಟ್ರೈ ಮಾಡೋ ಮತ್ತು ಸೀದಾ ಕಿಚನ್ಗೆ ಎಂಟರ್ ಆಗ್ಲಿಕ್ಕೆ. ಇದು ನಮ್ಮ ಫೇವ್ರೆಟ್ ಪ್ಲೇಸ್. ಸೊ ನೋಡುವ ಹೊಸ ಹೊಸ ಡಿಶಸ್ ಏನು ಸ್ಪೆಷಲ್ ಆಗ್ತಾ ಉಂಟು ಅಂತ ನೋಡುವ. ಬನ್ನಿ ನಮ್ಮ ಜೊತೆ ಕಿಚನ್ಗೆ ಹೋಗುವ. ಹೇಗಿದ್ದೀರಿ? ನಿಮ್ಮ ಹೆಸರು? ಟೋನಿ. ಟೋನಿ, ಎಲ್ಲಿ ಊರು? ಹಾಸನ್. ಓಕೆ. ಏನು ಸ್ಪೆಷಲ್ ಮಾಡ್ತೀವಿ? ಸ್ಪೆಷಲ್ ಏನು ದೊಣ್ಣೆ ಬಿರಿಯಾನಿ. ದೊಣ್ಣೆ ಬಿರಿಯಾನಿ ನಾವು ಫಸ್ಟ್ ಟೈಮ್ ಇಷ್ಟು ವಿಸಿಟ್ ಮಾಡಿದ್ದೇವೆ. ಅದರಲ್ಲಿ ದೊಣ್ಣೆ ಬಿರಿಯಾನಿ ಪ್ರಿಪೇರ್ ಮಾಡೋದು ನೋಡಲಿಲ್ಲ. ಮಂಗಳೂರಿನವರಿಗೆ ಒಂದು ಹೊಸ ಡಿಶ್ ಅದು. ಏನಿದು ದೊಣ್ಣೆ ಬಿರಿಯಾನಿ ಅಂತ ನಮ್ಮ ಶೆಫ್ ಹೇಳ್ತಾರೆ. ಶೆಫ್ ಏನು ದೊಣ್ಣೆ ಬಿರಿಯಾನಿ? ದೊಣ್ಣೆ ಬಿರಿಯಾನಿ ಅಂದ್ರೆ ಅವಾಗಿನ ಕಾಲದಲ್ಲಿ ಸ್ವಲ್ಪ ಜನ ಏನ್ ಮಾಡ್ತಿದ್ರು, ತಿರುಗಿಸಕ್ಕೆಲ್ಲ ದೊಣ್ಣೆ ಯೂಸ್ ಮಾಡ್ತಿದ್ರು. ಅದನ್ನ ತಿರುಗಿಸಿ ಅದರಲ್ಲಿ ಮಾಡ್ತಿದ್ರು, ಕುಕಿಂಗ್ ಮಾಡ್ತಿದ್ರು. ಹಾಗಾಗಿ ಅದರಿಂದ ಅವಾಗಿಂದ ದೊಣ್ಣೆ ಬಿರಿಯಾನಿ ಅಂತಾನೆ ಮೇಂಟೈನ್ ಆಗ್ತಿದೆ ಸರ್. ಹೇಗೆ ಸರ್ವ್ ಮಾಡ್ತೀರಿ? ಸರ್ವ್ ಮಾಡೋದು ಅದು ಈಗ ಬಾಳೆ ಎಲೆದ ತೊಟ್ಟೆ ಬರುತ್ತೆ, ಅದಕ್ಕೆ ಹಾಕ್ಬಿಟ್ಟು ನಾವು ಸರ್ವ್ ಮಾಡ್ತೇವೆ. ನಮ್ಮ ಜೊತೆ ಇದ್ದಾರೆ ಇನ್ನೊಂದು ಶೆಫ್. ನಿಮ್ಮ ಹೆಸರು? ಒಂದು ಕೌಶಿಕ್ ಅಂತ. ಕೌಶಿಕ್. ಎಲ್ಲಿ ಊರು? ನಮ್ದು ಸಕಲೇಶ್ಪುರ. ಖುಷಿ ಆಗ್ತದೆ ಇಲ್ಲಿ ಬಂದು, ನಮ್ಮ ಊರಿದ್ದು ಸ್ಟೈಲ್ ಅಡಿಗೆ ಬಂದು ಇಲ್ಲಿ ಮಾಡಿ ಎಲ್ಲರಿಗೂ ಸರ್ವ್ ಮಾಡ್ಬೇಕಂದ್ರೆ ತುಂಬಾ ಖುಷಿ ಆಗ್ತದೆ. ನಾವು ಅದಕ್ಕೋಸ್ಕರನೇ ಮಾಡ್ತಾ ಇದ್ವಿ. ಹೊರಗಡೆ ಬಂದು ಕೆಲಸ ಮಾಡಬೇಕು, ನಮ್ದು ಫುಡ್ನ ಇನ್ನೊಬ್ಬರಿಗೆ ತೋರಿಸ್ಬೇಕು ಯಾವ ತರ ಹೆಂಗಿದೆ ಅಂತ ತುಂಬಾ ಇಷ್ಟ ಇತ್ತು. ಖುಷಿ ಆಗ್ತದೆ ಇವಾಗ ಮ್ಯಾಂಗ್ಳೂರ್ ಸ್ಪೆಷಲ್ ಇದು ಪತ್ರೊಡೆ ರೋಲ್ ಅಂತ. ಇವಾಗ ಇದು ಕೊಡ್ತೇನೆ. ಓಕೆ. ಫ್ರೆಂಡ್ಸ್, ನಾವು ಒಂದು ನೀರು ದೋಸೆ ಅಂದ್ರೆ ಎಲ್ರಿಗೂ ಇಷ್ಟ, ನಮ್ಗೆಲ್ರಿಗೂ ಇಷ್ಟ. ನೀರು ದೋಸೆ ಎಷ್ಟು ತಿನ್ಲಿಕ್ಕೆ ಎಷ್ಟು ಈಸಿಯಾ, ಬಟ್ ಅದು ಮಾಡ್ಲಿಕ್ಕೆ ತುಂಬಾ ಕಷ್ಟ. ಶಿರೀಶ್ ಮಾಡಿದ್ದ, ತುಂಬಾ ಟ್ರೈ ಮಾಡಿದ್ರೆ ಇಡೀ ನೀರೇ ಆಗಿತ್ತು ನೀರು ದೋಸೆಯಲ್ಲಿ. ಮತ್ತೊಂದು ಉಗಂಡದ ಮ್ಯಾಪ್ ಆಗಿದ್ದು ರೌಂಡ್ ಶೇಪ್ ಅಲ್ಲಿ ಅಷ್ಟು ಮೆದುವಾಗಿ, ಅಷ್ಟು ಏನಂತ ಹೇಳ್ತಾರೆ, ಆ ಶೇಪ್ ಬರ್ಲಿಕ್ಕೆ ತುಂಬಾ ಕಷ್ಟ ಉಂಟು. ಇದೊಂದು ಇಲ್ಲಿಯ ವಿಶೇಷ ಅಂದ್ರೆ ಬ್ಯಾಂಗ್ಳೂರ್ ಬೈಟ್ ಅದು
ಇಲ್ಲಿ ನೋಡಿ ನೀರು ದೋಸೆ ಸ್ಪೆಷಲಿಸ್ಟ್ ಇದ್ದಾರೆ. ಬಟ್ ಒಂದು ಟ್ವಿಸ್ಟ್ ಅಂದ್ರೆ ನಮ್ಮ ಮ್ಯಾಂಗ್ಳೂರನ್ನಲ್ಲ, ನೇಪಾಳಿ ಅವರು ನೀರು ದೋಸೆ ಮಾಡಿ ತೋರಿಸ್ಲಿದ್ದಾರೆ. आपका नाम? कैसा मैंगलोरियन बहुत लोग फेल हो जाते हैं नीर डोसा बनाने, आप कैसा हुआ है? मैं इधर आ गया, स्टार्ट किया, जस्ट ट्राई किया, उसके बाद मैं अच्छा बन गया. अच्छा, इसलिए देखेंगे हम लोग आपके साथ. देख के मैं अच्छा बनाया. अच्छा चलो. ಯಾರೆಲ್ಲ ಪುಂಡಿ ಲವರ್ಸ್ ಇದ್ದೀರಿ, ಪುಂಡಿ ಬೇಯಿಸುವುದಲ್ಲ, ಪುಂಡಿ ಮರ್ವಾಯಿ ಪುಂಡಿ ಯಾರಿಗೆಲ್ಲ ಇಷ್ಟ ನೋಡಿ, ಮರ್ವಾಯಿ ಪುಂಡಿ ಗೈಸ್. ಸಿರಿಸೇನ ನಗಾಡ್ತಿದ್ದಾನೆ, ಸಿರಿಸೇನ ನಗಾಡೋದು ನೀನು ಬೇಯಿಸ್ತಲ್ಲ ಪುಂಡಿ. ನಾವೀಗ ಮ್ಯಾಂಗ್ಳೂರ್ ಬೈಟ್ ರೆಸ್ಟೋರೆಂಟ್ ಅದು ಮೆನು ಎಕ್ಸ್ಪ್ಲೋರ್ ಮಾಡಲಿಕ್ಕಿದ್ದೇವೆ ನೋಡಿ. ಫಸ್ಟಿಗೆ ನಮ್ಮ ಬ್ರೇಕ್ಫಾಸ್ಟ್ ಮ್ಯಾಂಗ್ಳೂರ್ ಸ್ಪೆಷಲ್ ಕಾಣ್ತಾ ಇದೆ, ಮಸಾಲ ಪುಂಡಿ, ಇಡ್ಲಿ, ವಡಾ, ಮೈಸೂರು ಮಸಾಲ ದೋಸೆ, ಹಾಗೆ ಲಂಚ್ ಸ್ಪೆಷಲ್ ಅಲ್ಲಿ ನೋಡಿ ಫಿಶ್ ಥಾಲಿ, ಸೀ ಫುಡ್ಸ್ ಥಾಲಿ, ಗಂಜಿ ಊಟ ಕೂಡ ಇದೆ. ಸ್ನ್ಯಾಕ್ಸಲ್ಲಿ ಗೋಳಿ ಬಜ್ಜಿ, ಚರ್ಮುರಿ, ಬನ್ಸ್, ಪಾವ್ ಭಾಜಿ, ವಡಾಪಾವ್, ಚರ್ಮುರಿ ಇದೆ, ಸ್ಪೆಷಲ್ ಎಗ್ ಚರ್ಮುರಿ ಕೂಡ ಇದೆ. ಬೇರೆ ಕಾಯಿ ಹೋಳಿಗೆ ಇದೆ, ಇವತ್ತು ಟ್ರೈ ಮಾಡಲಿಕ್ಕಿದ್ದೇವೆ. ಶೀರಾ ಇದೆ, ಕಾಶಿ ಹಲ್ವಾ ಇದೆ. ಫಿಶ್ ಫ್ರೈಯಲ್ಲಿ ನಾನ್ ವೆಜ್ಜಿಗೆ ವಾಪಸ್ ಬಂದು ಫ್ರೈಯಲ್ಲಿ ಬೇರೆ ಬೇರೆ ಫಿಶ್ ಅದು ಬೇರೆ ಬೇರೆ ಫ್ರೈ, ಗ್ರೀನ್ ಮಸಾಲ ಫ್ರೈ ಇವತ್ತು ಟ್ರೈ ಮಾಡಲಿಕ್ಕಿದ್ದೇವೆ. ಸೂಪ್ಸ್ ಇದೆ ನೋಡಿ, ಮತ್ತು ಚೈನೀಸಲ್ಲಿ ಕೂಡ ಬೇರೆ ಸೀ ಫುಡ್ಡಲ್ಲಿ ಸಹ ಕೆಲವು ಸ್ಪೆಷಲ್ ಇದೆ. ಕ್ರ್ಯಾಬ್ ಸುಕ್ಕ, ಮರ್ವಾಯಿ ಪುಂಡಿ ಮತ್ತು ಪ್ರಾನ್ಸ್ ಪುಳಿ ಮುಂಚಿ ಹೀಗೆಲ್ಲ ನಾವು ಟ್ರೈ ಮಾಡಲಿಕ್ಕಿದ್ದೇವೆ. ಮತ್ತು ಮ್ಯಾಂಗ್ಳೂರ್ ಸ್ಪೆಷಲ್ ಕೋರಿ ರೊಟ್ಟಿ ಕೂಡ ಇದೆ, ಪತ್ರೋಡೆ ಕೂಡ ಇದೆ, ಚಿಕನ್ ಸುಕ್ಕ, ಮರ್ವಾಯಿ ಪುಂಡಿ. ಫೈನಲಿ ಮ್ಯಾಂಗ್ಳೂರಿಯನ್ ಡಿಶಸ್ ಎಲ್ಲ ಬಂದಾಗಿದೆ ಟೇಬಲ್ ಮೇಲೆ. ತುಂಬ ಎಕ್ಸೈಟೆಡ್ ಇದ್ದು ತಿನ್ನಲಿಕ್ಕೆ. ಬಟ್ ಬಿಫೋರ್ ಅಟ್ಯಾಕಿಂಗ್ ನಮ್ಮ ಜೊತೆ ಇದ್ದಾರೆ ಮಿಸ್ಟರ್ GK, ಇನ್ಸ್ಟಾಗ್ರಾಮ್ ಸೂಪರ್ ಸ್ಟಾರ್. ಇನ್ನೊಮ್ಮೆ ಯಾಕೆ ಈ ಸರಿ ನಂಗೊಂದು ಹೇಳಿಕ್ಕೆ ಚಾನ್ಸ್ ಉಂಟು. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್, ನಿಮಗೆ 7,000 ಸಬ್ಸ್ಕ್ರೈಬರ್ ಆದಕ್ಕೆ. ಥ್ಯಾಂಕ್ ಯು ಸೊ ಈಗ ನಾವೆಂತ ಸಲ್ಲ ಇವರೇ ದೊಡ್ಡವರು. ಇವರು ಒಂದು ಸೆಲೆಬ್ರಿಟಿ ನಮ್ಮ ದುಬೈಯಲ್ಲಿ, ತುಳುನಾಡು. ಮತ್ತೆ ಫಾರೂಕ್ ಇದ್ದಾರೆ, ಇವರು ಹಾಗೆ ಯಾವುದೇ ಒಂದು ಇವೆಂಟ್ ಆರ್ಗನೈಸ್ ಮಾಡೋದ್ರಾಗಲಿ, ಟಿಕ್ಟಾಕ್ ಆಗಲಿ, ಇನ್ಸ್ಟಾ ಎಲ್ಲ ಕಡೆ ಇವರು ಇದ್ದಾರೆ ಫೇಮಸ್. ಫಾರೂಕ್ ನಮ್ಮ ತುಂಬ ಚಿರ ಪರಿಚಿತರು, ಬೆಸ್ಟ್ ಫ್ರೆಂಡ್ಸ್ ಇದ್ದರು. ಯಾವತ್ತೂ ನಮ್ಮ ಜೊತೆ ಸಪೋರ್ಟಿಗೆ ಬರ್ತಾರೆ ಅವರು. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನು ಕರೆದಿದ್ದಕ್ಕೆ ಸಹ ಥ್ಯಾಂಕ್ ಯು. ಆಕ್ಚುಲಿ ಮ್ಯಾಂಗ್ಳೂರ್ ಫುಡ್ ಅಂದ್ರೆ ನಾವು ಪಂಚಪ್ರಾಣ ಎಲ್ಲಿ ಹೋದ್ರೆ ಸೋಡಿ ಬರ್ತೇವೆ. ಈಗ ಟ್ರೈ ಮಾಡ್ಲಿಕ್ಕಿದ್ದೇವೆ. ಎಕ್ಸೈಟೆಡ್ ಅಲ್ಲ? ಯಾವ್ದು ನೋಟ್ ಮಾಡಿ ಇಟ್ಟಿದ್ದೀರಾ? ನಾನು ನೋಟ್ ಮಾಡಿದ್ದೇನೆ. ಪುಣ್ಯ ಬದಿಕಿರಿ, ನಾನು ಮರವೆ ಪುಣ್ಯ ಅಂತ ಹೇಳಿ ಆಕ್ಚುಲಿ ಲಾಸ್ಟ್ ಬ್ಲಾಗ್ ಅಲ್ಲಿ ಪ್ರಾನ್ಸ್ ಗೀ ರೋಸ್ಟ್ ಅಟ್ಯಾಕ್ ಮಾಡಿ ಮುಗಿಸಿದ್ದಾರೆ. ಅದಕ್ಕೆ ಫಾರೂಕಿಗೆ ಮೊದಲೇ ತಗೊಳ್ತಿದ್ದಾರೆ, ಅದಕ್ಕೆ ಇರಲಿಲ್ಲ ಅಲ್ಲ, ಅದಕ್ಕೆ ಲಾಸ್ಟ್ಗೆ ನಂಗೆ ನಕ್ಕು ಸೀನ್ ಬಂದಿದೆ. ಇವರಿಗೆ ತೊಂದರೆ. ಸೊ ನಾವೆಲ್ಲ ರೆಡಿ ಇದ್ದೇವೆ ಅಟ್ಯಾಕ್ ಮಾಡ್ಲಿಕ್ಕೆ. ಎಸ್, ಮರ್ವಾಯಿ ಪುಂಡಿ.
ಕೊಂಡು ಸಿಕ್ಕಿದೆ ಒಳ್ಳೆ ಮರವಾಯಿ. ಎಸ್ ಮರ್ವಾಯಿ. ಇಲ್ಲಿ ದುಬೈಲಿ ಮರ್ವಾಯಿ ಸಿಗ್ಲಿಕ್ಕೆ ಕಷ್ಟ, ಸಿಕ್ಕಿದ್ದು ಗೈಸ್ ಮರವಾಯಿ. ಟ್ರೈ ಮಾಡಲೇಬೇಕು ದಿವೇಶ್ ಬ್ರೋ, ಒಂದ್ಸರಿ ಟ್ರೈ ಮಾಡಿ. ಸೂಪರ್ ಅರೇಪು, ಊರಿದ ಅರೇಪು ಹಾಗೆ ಉಂಟು. ಮಸಾಲೆ ಅಂತೂ ಸೂಪರ್. ಇವರು ಹೇಳಿದಾಗ ಊರಿನ ಮನೆಯಲ್ಲಿ ಮಸಾಲ ಸೂಪರ್ ಆಗಿದೆ. ಸೂಪರ್. ಈ ಮರ್ವಾಯಿ ಗುಂಡೆಯಲ್ಲಿ ಉಂಟಲ್ಲ, ಈ ಮರ್ವಾಯಿ ಮಿಸ್ಸಿಂಗ್ ಇರ್ತದೆ ಕೆಲಸ, ಅದು ಕರಗಿ ಹೋಗ್ತದೆ. ಇದರಲ್ಲಿ ಕಾಣಿ ನೋಡಿ, ಪೀಸ್ ಪ್ರಾನ್ಸ್ ಗೀ ರೋಸ್ಟ್ ಟ್ರೈ ಮಾಡ್ಲಿಕ್ಕಿದ್ದಾರೆ. ನಂದು ಫೇವ್ರೇಟ್ ಮಾರೆ, ಖಾಲಿ ಮಾಡಬೇಡಿ ಆಯ್ತಾ, ಅದಕ್ಕೆ ತುಂಬಾ ಕಡಿಮೆ ಉಂಟು. ಈಗ ಆಗದೇ ನೋಟ್ ಮಾಡ್ತಿದ್ದೆ, ನಾನು ವೆಯ್ಟ್ ಮಾಡ್ತಿದ್ದೇನೆ. ಅಟ್ಟಿಗೆ ಮಸಾಲಕ್ಕೆ ಸೂಪರ್ ಸೂಪರ್. ಟ್ರೈ ಮಾಡಿ. ಅಟ್ಯಾಕ್ ಮಾಡಿದ್ರೆ ಫಾರೂಕ್, ನಾವೆಲ್ಲ ಕಾಯ್ತಿದ್ದೇವೆ. ಎಟ್ಟಿಗೆ ನಿಮಗೆಲ್ಲ ಬೇರೆಯವರ ಪ್ಲೇಟ್ ಅಲ್ಲಿ ತಿಂದ್ರೆ ಟೇಸ್ಟ್ ಜಾಸ್ತಿ ಆಗುತ್ತೆ. ಒಂದು ನಿಮಿಷ ಶಿರೀಶ್, ನಾನು ಒಂದು ನೀರು ದೋಸೆ ಒಂದು ಬೈಟ್ ತೆಗಿತೀನಿ. ಓಕೆ, ಬಿಕಾಸ್ ಇಟ್ಸ್ ವೆರಿ ಗುಡ್ ಕಾಂಬಿನೇಷನ್ ಅಂತ. ನನಗೆ ಒಂದು 10 ನೀರು ದೋಸೆ ಬೇಕು. ಅದು ಹೊಟ್ಟೆ ಕಪ್ಪಲ್ಲ. ಸಾಯ ಒಂದು ತಿಂದು ಸಾಯ್ತೆ. ಈಗ ನಾನು ನನ್ನ ಫೇವ್ರೆಟ್ ನೀರು ದೋಸೆ ಮತ್ತೆ ಚಿಕನ್ ಸುಕ್ಕ ಟ್ರೈ ಮಾಡ್ಲಿಕ್ಕಿದ್ದೇನೆ. ನಿಮ್ದು ಒಪ್ಪಂದು ಫೇವ್ರೇಟ್ ಅಲ್ಲ, ನಮ್ದು ನೀವೆಲ್ಲ ಪ್ಲೇಟಿಗೆ ಕಣ್ಣು ಹಾಕುದು ಮಾರ, ನಿಮ್ಗೆ ಅಷ್ಟು ಉಂಟಲ್ಲ ಅಲ್ಲಿ ತಿನ್ಲಿಕ್ಕೆ, ಅಷ್ಟು ಇದೆ ಐಟಮ್ ಮಾರೆ. ಮತ್ತೆ ಸರ್ ನೀವು ನನ್ನ ಪ್ಲೇಟಿಗೆ ಯಾಕೆ ಕಣ್ಣು? ಲಾಸ್ಟ್ ಟೈಮ್ ನಮಗೆ ಹೊಟ್ಟೆ ನೋವಾಗಿದೆ ಮಾರ, ನೀವೇ ಮತ್ತೆ ಹೊಟ್ಟೆ ನೋವು ಆಗ್ಲೇ ಆಗಿದೆ ಅದು. ನೋಡುವ ಗೈಸ್, ಚಿಕನ್ ಸುಕ್ಕ ನಾವು ಮಾತಾಡ್ಲಿಕ್ಕೆ ಇಲ್ಲ, ತಿಂತ ಹೋಗ್ಬೇಕು ನಾವು. ಇದು ಕಾಂಬಿನೇಷನ್ ಒಂದು ಆಲ್ ಟೈಮ್ ಫೇವ್ರೇಟ್ ಅಲ್ಲ ಎಲ್ಲ ಮ್ಯಾಂಗ್ಳೂರ್. ಸೂಪರ್ 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 ಗೈಸ್. ನೋಡಿ ಬಂಗುಡೆ ತವಾ ಸ್ಪೆಷಲ್. ಸೈಜ್ ನೋಡಿ, ಸೈಜ್ ಈ ಸೈಜ್ ನೋಡಿ, ಶಿರೀಶನ ಸೈಜ್ ಏನು ನೋಡಿ. ಶಿರೀಷ ಸಣ್ಣ ಕಾಣ್ತಾನೆ ಇದರದು. ನೋಡುವಲ್ಲಿ ಆಸೆ ಆಗ್ತದೆ ಮಾತ್ರ. ಗೈಸ್ ಮ್ಯಾಂಗ್ಳೂರ್ದು ಫೇಮಸ್, ನನ್ಗೆ ಡೌಟ್ ಇದು ತುಂಬಾ ಕಡೆ ಸಿಕ್ಕುದಿಲ್ಲ. ಪತ್ರೊಡೆ ಅಂತ ಹೇಳ್ತಾರೆ, ಬ್ಯಾಂಗ್ಳೂರಲ್ಲಿ ಸಹ ಉಂಟು, ಮ್ಯಾಂಗ್ಳೂರಲ್ಲಿ ಸಹ ಉಂಟು, ಎಲ್ಲ ಕಡೆ ಉಂಟು. ಸೊ ಲೆಟ್ಸ್ ಟ್ರೈ ಪತ್ರೊಡೆ. ಪತ್ರೊಡೆ ಪತ್ರೊಡೆ ಅಲ್ಲ, ಇದು ಹೇಗೆ ತಿನ್ನುದು ಹೇಗೆ? ನಂಗೆ ಅದು ತಿನ್ನೋದು ಗೊತ್ತಿದೆ ಅಷ್ಟು. ಈಗಿನ ಡೈರೆಕ್ಟ್ ಬ್ಯಾಂಗ್ಳೂರಲ್ಲಿ ಗೊತ್ತಿಲ್ವಾ? ನೀನು ಮಂಗಳೂರು, ನೀನು ಬಂಗಾಳಿಯ, ನೀನು ಪಂಜಾಬಿಯ, ನನಗೆ ಒಂದು ಗೊತ್ತಾಗುದಿಲ್ಲ. ಬ್ಯಾಂಗ್ಳೂರಲ್ಲಿ ತಿನ್ನೋದು ಅದೇ ಸ್ಟೈಲ್ ಗೈಸ್. ತಿನ್ನೋದು ಪತ್ರೊಡೆ ಪತ್ರೊಡೆ ರೈಸ್, ಪತ್ರೊಡೆ. ಮೇನ್ ಥಿಂಗ್ ಏನಂದ್ರೆ ಕ್ರಿಸ್ಪಿ ಉಂಟು, ಕ್ರಿಸ್ಪಿ ಸಿಕ್ಕುದಿಲ್ಲ ಆಕ್ಚುಲಿ. ಕೆಲವು ಸೈಡ್ ಹೋದ್ರೆ ನಮಗೆ ಅದು ಚಟ್ಟಿ ಆಗಿ ಸಿಗ್ತದೆ, ಇದು ಮಾತ್ರ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಸೂಪರ್ ಆಗಿ ಉಂಟು. ಟ್ರೈ ಮಾಡಿ. ಇನ್ನೊಂದು ವಿಷಯ ಅಂದ್ರೆ ಇದ್ರ ಯೂಸ್ ಮಾಡೋ ಎಲೆ ಉಂಟಲ್ಲ ಊರಿಂದ ತರಿಸಿದಂತೆ, ಸೊ ಇಲ್ಲಿ ಸಿಗುದಿಲ್ಲ ಪತ್ರೊಡೆ, ಊರಿಂದ ತರಿಸಿ ಮಾಡಿದ್ದು. ಸೊ ಕಿಂಗ್ ಫಿಶ್ ಒನ್ ಆಫ್ ದಿ ನಮ್ದು ಫೇವ್ರೆಟ್ ಫಿಶ್, ಇದು ನಂಬರ್ 1 ಅಲ್ಲಿ ಬರ್ತದೆ. ಫಾರೂಕ್ ಏನು ಪ್ರಾನ್ಸ್ ಗೀ ರೋಸ್ಟ್ ಅಂಜಲ್ ಎಲ್ಲ ಫೇವ್ರೆಟ್ ಕಾಸ್ಟ್ಲಿಯೆಸ್ಟ್ ಐಟಮ್ಸ್ ಎಲ್ಲ ಫಸ್ಟ್ ಟ್ರೈ ಮಾಡ್ತಿದ್ದೀವಿ. ಇವ್ರ ಜನ ಸಹ ಲಕ್ಸುರಿ ಆಯ್ತು ನೋಡಿ, ಇವ್ರು ನೋಡೋ ಗೊತ್ತಾಗ್ತದೆ. ಚಿಕನ್ ಟ್ರೈ ಮಾಡ್ಲಿಕ್ಕೆ ಬಿಡ್ಬೇಕು, ಮೀನ್ ಖಾಲಿ ಮಾಡಿ ಬಿಡ್ತಾನೆ. ಮೀನು ತಿನ್ನೋದಿಲ್ಲ ನಾನು, ಇದು ಸೆಲೆಕ್ಟೆಡ್ ಮೀನ್ ಮಾತ್ರ ತಿನ್ನೋದು. ಓಕೆ, ಕಿಂಗ್ ಫಿಶ್ ಇಟ್ ಇಸ್. ಇದು ನಮಗೆ ಕಾಣ್ತದೆ ಗ್ರೀನ್ ಮಸಾಲ. ಕೈ ತೆಗಿ ಮಾರೆ ತಿನ್ನುವಾಗ ಎಲ್ಲ ಡಿಸ್ಟರ್ಬ್ ಮಾಡ್ತಿದ್ದಾರೆ ಫಾರೂಕ್ಗೆ. ಜಿಕೆ ಕಣ್ಣು ನೋಡಿ ಗೈಸ್, ನೋಡಿ ನನ್ನ ಕಣ್ಣು ತಿನ್ನೋದ್ರಲ್ಲಿ ಎಷ್ಟು ತಿಂತಾನೆ ಅದು ಇಂಪಾರ್ಟೆಂಟ್. ಹೌದೌದು. ಗ್ರೀನ್ ಮಸಾಲ ನಾವು ಲಾಸ್ಟ್ ಟೈಮ್ ಎಲ್ಲಿ ತಿಂದದ್ದು, ಅದಕ್ಕಿಂತ ಕೂಡ ಬೆಸ್ಟಾ, ಟಾಪ್ ಲೆವೆಲ್, ಸೂಪರ್ ಸೂಪರ್. ಅಲ್ಲ ನೀನೇ ನಂಗೆ ಗೊತ್ತಿಲ್ಲ, ನೀನು ತಿಂತ ಇರ್ತೀಯಲ್ಲ. ಸೊ ಗ್ರೀನ್ ಮಸಾಲ ಎಲ್ರಿಗೆ ಇಷ್ಟ ಆಯಿತು, ಸ್ಪೆಷಲಿ ಫಾರೂಕ್ಗೆ. ಶಿರೀಶನ್ನು ಕೂತ್ಕೊಳಿಸಿದೆ, ಯಾವತ್ತು ಕೂಗ್ತಾ ಇರ್ತಾನೆ ಮೇಲೆ. ನಾನು ಲಾಸ್ಟ್ಗೆ ಎಂತ ಉಳಿಯುವುದಿಲ್ಲ ಅಂತ ನೋಡಿ, ಇವನಿಗೆ ಬಳಸಿ ಇಟ್ಟದ್ದು ನೋಡಿ ನೋಡಿ ಅಟ್ಯಾಕ್ ಮಾಡಿ ಆಗಿದೆ. ಎಂತ ಅಟ್ಯಾಕ್ ಆಗಿತ್ತು ಸುಮ್ಮನೆ. ನಾನೀಗ ದೊಣ್ಣೆ ಬಿರಿಯಾನಿ ಟ್ರೈ ಮಾಡ್ತಿದ್ದೇನೆ ಆಯ್ತಾ. ನೋಡ ಸ್ಪೆಷಲ್ ದೊಣ್ಣೆ ಬಿರಿಯಾನಿ
ದೊಣ್ಣೆ ಬಿರಿಯಾನಿ ಗೈಸ್, ನಮ್ಮ ಮ್ಯಾಂಗ್ಳೂರ್ ಸ್ಪೆಷಲ್ ಅಲ್ಲ ಇದು, ಬ್ಯಾಂಗ್ಳೂರ್ ಅಲ್ಲ, ಬ್ಯಾಂಗ್ಳೂರ್ ಸ್ಪೆಷಲ್. ದೊಣ್ಣೆ ಬಿರಿಯಾನಿ ಟ್ರೈ ಮಾಡಿದ್ದೀರಾ? ನಾನು ಮಾಡಿದ್ದೇನೆ. ಈ ದೊಣ್ಣೆ ಬಿರಿಯಾನಿ ಅಂದ್ರೆ ದೊಣ್ಣೆ ಬಿರಿಯಾನಿ ಹೇಳ್ತೇನೆ. ಅದು ವಿಷಯ ಏನಂದ್ರೆ ನಾವು ನಾರ್ಮಲ್ ರೈಸ್ ತಿನ್ನೋದು ಸಣ್ಣ ಬಿರಿಯಾನಿ ರೈಸ್, ಇದು ಬಿರಿಯಾನಿ ರೈಸ್ ದೊಣ್ಣೆ. ಯಾರ ಹತ್ರ ಕೇಳೋದು? ಆಕ್ಚುಲಿ ಗೊತ್ತುಂಟ ದೊಣ್ಣೆ? ಅದೇ ದೊಣ್ಣೆ ಅಂದ್ರೆ ರೈಸ್ ಅದ್ರ ದೊಣ್ಣೆ ಆಗಿರ್ತದೆ, ಅದಕ್ಕೆ ಬಿರಿಯಾನಿ ದೊಣ್ಣೆ ಬಿರಿಯಾನಿ ಅಂತ. ಯಬ್ಬಾ ಕ್ಲಾಪ್ ಹೊಡಿ ಮಾರ, ಗೊತ್ತಿಲ್ಲ ನಾನು ಹಾಗೆ ಅನ್ಕೊಂಡು. ಯಾವ ರೈಸ್? ಬಾಸ್ಮತಿ ರೈಸ್. ದೊಣ್ಣೆ ಉದ್ದ ಬರ್ತದೆ, ಉದ್ದ ರೈಸ್ ದೊಣ್ಣೆ ರೈಸ್. ಹೌದಾ? ಅಲ್ಲ, ಯಾರು ವ್ಯೂವರ್ಸ್ ನೋಡ್ತಿದ್ರಿ ಕಮೆಂಟ್ ಅಲ್ಲಿ ಹೇಳಿ ಅದು ಯಾವ್ದು ಕರೆಕ್ಟ್ ಅಂತ ಹೇಳಿ. ಆಕ್ಚುಲಿ ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರಲ್ಲಿ ಆ ದೊಣ್ಣೆ ಬಿರಿಯಾನಿ ಮಾಡುವಾಗ ಅದ್ರಲ್ಲಿ ದೊಣ್ಣೆ ಯೂಸ್ ಮಾಡಿ, ದೊಣ್ಣೆ ಉಂಟು ನಮ್ಮ ದೊಣ್ಣೆ, ಅದು ಯೂಸ್ ಮಾಡಿ ಮಿಕ್ಸ್ ಮಾಡ್ತಿದ್ದೆ. ನೀವು ಚೇಂಜ್ ಮಾಡುವಾಗ ಈಗ ನಮ್ಮ ಹತ್ರ ಹೇಳ್ಬೇಕು, ನಮ್ಗೆ ಗೊತ್ತಿಲ್ಲ ಚೇಂಜ್ ಮಾಡುವಾಗ. ವ್ಯೂವರ್ಸ್ಗೆ ಕೇಳಿ ಇದ್ರದ್ದು ಕರೆಕ್ಟ್ ವ್ಯೂವರ್ಸ್ ಹೇಳ್ತಾರೆ, ವ್ಯೂವರ್ಸ್ ಕಮೆಂಟ್ ಅಲ್ಲಿ. ದೊಣ್ಣೆ ರೈಸ್ ಅಲ್ಲ, ಯಾವುದು ದೊಣ್ಣೆ ರೈಸ್? ದೊಣ್ಣೆ ಅದು ಈಗ ಅವ್ರು ಚೇಂಜ್ ಮಾಡಿದ್ದಾರೆ, ದೊಣ್ಣೆ ಆಗ್ತಾರೆ. ದೊಣ್ಣೆ ಅಲ್ಲ, ಕರೆಕ್ಟ್ ನಾ ಹೇಳುದು. ಕಮೆಂಟ್ಸ್ ಅಲ್ಲಿ ಹಾಕಿ ದೊಣ್ಣೆ ಯೂಸ್ ಮಾಡಿ ಅವ್ರು ಬಿರಿಯಾನಿ ಮಾಡ್ತಿದ್ರು, ಮಿಕ್ಸ್ ಮಾಡಿ ದೊಡ್ಡ ದೊಣ್ಣೆ, ಅದಕ್ಕೆ ದೊಣ್ಣೆ ಬಿರಿಯಾನಿ ಅಂತ ಹೆಸರು ಬಂತು. ಅಷ್ಟೇ? ಹೌದಾ? ಬೆಂಗಳೂರಲ್ಲಿ ಅಲ್ಲ, ಈಗ ಬೇಜಾರು ವಿಷಯ ಅಂತ ಗೊತ್ತುಂಟಾ? ಈ ಜನ ದೊಡ್ಡ ಗೊತ್ತಿದ್ದಲ್ಲ, ಅಲ್ಲಿಗೆ ಶೆಫ್ ಹೇಳಿದ್ರು ಮಾರ. ಅದೇ ಫಸ್ಟ್ ಗೊತ್ತುಂಟಂತ ಹೇಳುವಾಗ ಉಂಟಲ್ಲ, ನಾನು ಅನ್ಕೊಂಡೆ ಫ್ಲಾಪ್ ಆಯ್ತಲ್ಲ. ಇವರಿಗೆ ಗೊತ್ತುಂಟಂತ ಉದ್ದ ರೈಸ್ ಹೇಳೋ ಗೊತ್ತಾಯ್ತಾ? ಇದು ಅಲ್ಲ, ಅವ್ರು ಹೇಳುದು ದೊಣ್ಣೆ ಬಿರಿಯಾನಿ ದೊಣ್ಣೆ ಆಗಿ ಉಂಟಂತೆ. ಯಾವುದು ರೈಸ್ ಅನ್ಕೊಂಡೆ, ಸೀರಿಯಸ್ ಆಗಿ ಅನ್ಕೊಂಡೆ ನಾನು. ನೋಡ, ಈಗ ಶಿರೀಶ್ ಅವರು ದೊಣ್ಣೆ ಬಿರಿಯಾನಿ ಟ್ರೈ ಮಾಡಿ, ಎಗ್ ಬಾಯ್ಲ್ಡ್ ಸಹ ಇದೆ ಅಲ್ಲ ಮೇಲೆ, ಎಗ್ ಬೇಕು ನಂಗೆ. ಚಿಕನ್ ಪೀಸ್ ಒಟ್ಟಿಗೆ ಎಗ್ ಬಾಯ್ಲ್ಡ್ ಕೂಡ ಇಟ್ಟಿದ್ದಾರೆ. ಎಸ್, ಇದು ಸ್ಪೂನ್ ಅಂತ ಇಲ್ಲಿ ಎಂತ ಖುಷಿ ಇಲ್ಲ. ಅಲ್ಲ, ಇವರು ದೊಣ್ಣೆ ರೈಸ್ ಅಂತ ಹೇಳಿದ್ರು, ರೈಸ್ ಸಣ್ಣದು ಕಾಣ್ತದೆ. ಅಲ್ಲ, ಇವರು ದೊಣ್ಣೆ ಆಗಿ ಉಂಟು ಅಂತ ಹೇಳಿದ್ರು. ನಾನು ಟ್ರೈ ಮಾಡಿ ದೊಣ್ಣೆ ಬಿರಿಯಾನಿ ಸ್ಪೂನ್ ಅಲ್ಲಿ ತಿನ್ನೋದು ಎಂತ ಖುಷಿ ಕೊಡಲ್ಲ. ಮಂಗಳೂರಲ್ಲಿ ನಾವು ಹಾಗೆಲ್ಲ ಸ್ಪೂನ್ ಬೇಡವಾ? ಅದೇ ಮಾಡು. ಈಗ ಇಷ್ಟು ಟೈಮ್ ವೇಸ್ಟ್ ಮಾಡಿದ್ದೀನಿ ನಿಮ್ದು. ದೊಣ್ಣೆ ದೊಣ್ಣೆ ಅಂತ ಎಕ್ಸ್ಪ್ಲನೇಷನ್ ಎಷ್ಟು ಹೋಯ್ತು. ಚಲೋ, ಈ ನಡುವಲ್ಲಿ ಕುತ್ಕೊಳ್ಳಿಸಬಾರ್ದು. ಜಿಕೆ ಲೆಫ್ಟ್ ನೋಡಿದ ರೈಟ್ ನೋಡಿದ ಗೊತ್ತಾಗ್ತಿಲ್ಲ. ಎಸ್, ಹೇಳಿ. ಲೈಟ್ ಸ್ಪೈಸಿ ಆಗಿ ಉಂಟು. ಅಂದ್ರೆ ದೊಣ್ಣೆ ಬಿರಿಯಾನಿ ಸ್ವಲ್ಪ ಸ್ಪೈಸಿ ಟೈಪ್ ಅಲ್ಲ? ಸ್ವಲ್ಪ ಸ್ಪೈಸಿ ಇದೆ. ನಾರ್ತ್ ಕರ್ನಾಟಕದವ್ರದೆಲ್ಲ ಹಾಗಾದ್ರೆ ನಮ್ಮ ಮಂಗಳೂರಿನ್ಸ್ಗೆ ಸೂಟ್ ಆಗುವ ಫುಡ್. ನಮ್ಗೆ ಸ್ಪೈಸಿ ಇಷ್ಟ ಅಲ್ಲ, ಸ್ವಲ್ಪ ಸೂಪರ್ ಆಗ್ತದೆ. ಒಳ್ಳೆ ಮಸಾಲ ಎಲ್ಲ ಫ್ಲೇವರ್ ಬರ್ತಾವ ಆಯ್ತಾ. ಗರಂ ಮಸಾಲ ತಿನ್ನೋದು ನೀವಲ್ಲ, ನಂಗೆ ಗೊತ್ತಾಗ್ತಿಲ್ಲ. ಅವರು ನೋಡ್ತಾ ಇದ್ದಾರೆ. ಈ ಬಿರಿಯಾನಿ ಗೊತ್ತುಂಟು ನಿಮಗೆ ಶಿರೀಶ್ ಅವರೇ? ಬೆಳಿಗ್ಗೆ 3 ಗಂಟೆಗೆ 4 ಗಂಟೆಗೆ ಬೆಳಿಗ್ಗೆ ಬೆಂಗಳೂರಲ್ಲಿ ಹೋಗಿ ತಿಂತಾರೆ. ಹೌದಾ? ಅಷ್ಟು ಫೇಮಸ್ ಅಲ್ಲ ಬ್ಯಾಂಗ್ಳೂರಲ್ಲಿ? ಸ್ಪೆಷಲ್ ಫೇಮಸ್ ಅದೊಂದು ಏರಿಯಾ ಉಂಟು, ಅಲ್ಲಿ ಬೆಳಿಗ್ಗೆ 3 ಗಂಟೆಯಿಂದ 4 ಗಂಟೆಗೆ ಹೋಗಿ ಕ್ಯೂ ನಿಂತು ಇದೊಂದು ಸ್ಪೆಷಲ್ ಸ್ಟಾರ್ಟ್ ಮಾಡ್ತಾರೆ. ಇಷ್ಟದೇನಂದ್ರೆ ಇದಕ್ಕೆ ಯೂಸ್ ಮಾಡಿದ ರೈಸ್, ಇವರು ಹೇಳಿದ ಈಗ ಉದ್ದ ರೈಸ್ ಏನಲ್ಲ, ಚಿಕ್ಕ ರೈಸ್. ದೊಣ್ಣೆ ಬಿರಿಯಾನಿಯಲ್ಲಿ ಏನಂದ್ರೆ ಫ್ಲೇವರ್ಸ್, ಸ್ಪೈಸಸ್, ಅದ್ರಲ್ಲಿ ಯೂಸ್ ಮಾಡೋ ಸ್ಪೈಸಸ್, ಅದೊಂದು ಸ್ಮೆಲ್ ಕೊಡೋದ್ರಿಂದ ನಿಮಗೆ ತಿನ್ನೋದೇ ಗೊತ್ತಾಗುತ್ತೆ. ರೈಸ್ ಖಾಲಿ ಐತೆ ಆಕ್ಚುಲಿ. ಒಳ್ಳೆ ಕಾಂಬಿನೇಷನ್. ಇಲ್ಲಿಗೆ ಬಂದ್ರೆ ದೊಣ್ಣೆ ಬಿರಿಯಾನಿ ಟ್ರೈ ಮಾಡಿ. ಎಲ್ಲ ಇದರಲ್ಲಿ ರೆಸ್ಟೋರೆಂಟ್ ಸಿಗಲ್ಲ, ದೊಣ್ಣೆ ಬಿರಿಯಾನಿ ಮಸ್ಟ್ ಟ್ರೈ. ಕರೆಕ್ಟ್ ಟ್ರೈ ಮಾಡಿ, ನಂದು ನೋಡ್ಬೇಡಿ. ತಿನ್ನಿ ಗೈಸ್, ಗೋಬಿ ಮಂಚೂರಿ ಅಂದ್ರೆ ನಂಗೆ ತುಂಬಾ ಇಷ್ಟ. ನಾವು ಬ್ಯಾಂಗ್ಳೂರ್ ಹೋಗಿ ಎಲ್ಲ ಎಕ್ಸಿಬಿಷನ್ ಅಲ್ಲಿ ಗೋಬಿ ಮಂಚೂರಿ ಅಂದ್ರೆ ಕಂಠ ಪ್ರಾಣ. ಅಲ್ಲಿ ಹೋಗಿ ಆಸೆಯಿಂದ ನಾವು ನೀರು ಬರುವವರೆಗೆ ತಿಂತೇವೆ. ಸೊ ಆ ಡಿಶ್ ನಾವು ದುಬೈಲಿ ಟ್ರೈ ಮಾಡ್ಲಿಕ್ಕೆ ಇದ್ದೇವೆ, ಗೋಬಿ ಮಂಚೂರಿ. ಇದಕ್ಕೆ ಅಂತ ಕೈ ಹಾಕ್ಬಾರ್ದು ಆಯ್ತಾ? ಇಲ್ಲಿ ಶಿರೀಶಿನ ದೊಣ್ಣೆ ಬಿರಿಯಾನಿ ಉಂಟು. ದೊಣ್ಣೆ ಒಳಗೆ ಹೋಗ್ತಿದ್ದೇವೆ, ಸೂಪರ್ ಉಂಟು ದೊಣ್ಣೆ. ರಿವ್ಯೂ ಕೊಡುವಾಗ ಸೆಕೆಂಡ್ ಪೀಸ್ ತಿಂದು ಕೊಡ್ತಿದ್ದೇನೆ. ಯಾಕೆ ನಾವು ಫಸ್ಟ್ ಪೀಸ್ ತಿಂದೆ, ಕ್ರಿಸ್ಪಿ ಆಗಿತ್ತು. ಲೆಟ್ ಮಿ ಟ್ರೈ ದ ಸೆಕೆಂಡ್ ಪೀಸ್ ಅಂತ ಒಂಚೂರು ಟ್ರೈ ಮಾಡೋಣ. ಬಟ್ ಎರಡು ಫುಲ್ ಕ್ರಿಸ್ಪಿ ಆಗಿದೆ ಗೈಸ್. ಗೋಬಿ ಮಂಚೂರಿ ಹಾಕಿದ್ರೆ ನಾವು ತಿನ್ನುವಾಗ ಕೆಲವು ಕ್ರಿಸ್ಪಿ ಆಗಿರುತ್ತೆ, ಕೆಲವು ನಸೆ ಆಗಿರುತ್ತೆ. ಬಟ್ ಇದು ಕಂಪ್ಲೀಟ್ಲಿ ಕ್ರಿಸ್ಪಿ ಆಗಿ ಉಂಟು. ಗೋಬಿ ಮಂಚೂರಿ ಮೈನ್ ಟೇಸ್ಟ್ ಇತ್ತು ಕ್ರಿಸ್ಪಿನೆಸ್ ಇಂದ. ಸೂಪರ್. ಈ ಜನ ಒಂದು ಎಂತ ಮಾಡುದು ಮಾರೆ, ಬೆಕ್ಕು ಮೀನ್ ಹಿಡಿದಿದೆ. ಇದೆಂತ ಬೆಕ್ಕು ಮೀನ್ ಹಿಡಿದಂತ ಒಮ್ಮೆ ತಿನ್ನು. ನಿನ್ನ ಆಸೆ ಎಲ್ಲ ಮುಗಿಯಲಿ ಮಾರೆ. ಓ ದೇವ, ನಾನೊಂದು ತಿನ್ನುವಾಗ ಒಂದು ನೀನು ಜೊಲ್ಲು ತೋರಿಸುದು ನೋಡಿ. ಆಸೆ ಅಲ್ಲ, ಅವ್ನ ಕನ್ಫ್ಯೂಷನ್. ತಲೆಯಿಂದ ಸ್ಟಾರ್ಟ್ ಮಾಡ್ಲಾ, ಬೀರ ಸ್ಟಾರ್ಟ್ ಮಾಡ್ಲಾ? ಅದೆಲ್ಲ ಹೋಗ್ಲಿ, ಇದ್ರ ಸೈಜ್ ನೋಡಿ ಗೈಸ್.
ಇದರ ಸೈಜ್ ನೋಡಿದ್ರೆ ಗೊತ್ತಾಗ್ಬೋದು. ನಾನು ಈ ರೆಸ್ಟೋರೆಂಟ್ ತಿನ್ಲಿಲ್ಲ ಸೈಜ್ ಹೇಗೆ ತೋರಿಸ್ತದೆ ಅದು ಫೋನ್ ಗೊತ್ತಾಗ್ತಿಲ್ಲ. ಒಂದು ಈಗ ಹಿಡಿಲ್ಲ ಕೈ. ನಂದು ಕೈ ಸೈಜ್ ನೋಡಿ. ಓ ದೇವ, ಇದೆಂತ ಬಂಗುಡೆ ಬಂಗುಡೆ ಅಂತ ನೋಡಿ. ಇದು ಎಂತ ಬಂಗುಡೆ ಅಲ್ಲ, ದೊಡ್ಡ ಅಂಜಲ್ಲ. ಇಲ್ಲಿವರೆಗೆ ಬರ್ತಿದ್ದೆ ಅಂಜಲೆ ಕಾಣ್ತಿತ್ತು. ನನ್ನ ಕೈ ಎಷ್ಟು ದೊಡ್ಡದಿರುವಂತಹ ಬಂಗುಡೆ. ತಲೆ ಅಷ್ಟು ಝೂಮ್ ಮಾಡಬೇಡಿ. ನಮ್ಮ ಬಾಯಿ ಒಳಗೆ ದೊಣ್ಣೆ ಬಿರಿಯಾನಿ ಉಂಟು ಅಲ್ಲ, ಅವನ ದೊಣ್ಣೆಯಲ್ಲಿ ಇನ್ನು ಬಿರಿಯಾನಿ ಉಂಟು. ಇದ್ರ ಮಸಾಲ ಒಳ್ಳೆ ಹಿಡಿದಿದೆ, ಒಳಗಡೆ ಕ್ರಿಸ್ಪೀಸ್ ಆಗಿದೆ. ಒಳ್ಳೆ ಖಾಲಿ ಮಾಡ್ತಾರೆ. ಇಲ್ಲ ಅಷ್ಟು ದೊಡ್ಡದು ಖಾಲಿ ಮಾಡಿ, ಅಷ್ಟು ದೊಡ್ಡ ತಿಂಬಟ್ಟು ಅಲ್ಲ. ಮಸಾಲ ಉಂಟಲ್ಲ, ಅವರು ಮ್ಯಾಂಗ್ಳೂರಿಂದ ತಂದಿರ್ಬೋದಲ್ಲ. ಸೊ ಮ್ಯಾಂಗ್ಳೂರ್ ಟಚ್ ಇದೆ. ಸೂಪರ್ ಉಂಟಾ ಈ ಸತ್ಯ ಸೀರಿಯಸ್ ಟ್ರೈ ಮಾಡಿ. ಮಸಾಲ ನೋಡಿ, ಸ್ವಲ್ಪ ಸ್ಪೈಸೀಸ್ ಆಗಿ ಉಂಟು, ಸ್ಪೈಸಿ ಆಗಿ ಉಂಟು. ಸಿಮಿಲರ್ ಲೈಕ್ ಅದು ಗೆಂಡ ಅಂತ ಹೇಳಿ. ಗೆಂಡಕ್ಕೆ ಅಂತ ಹೇಳುದು ಕೆಂಡದಲ್ಲಿ ಮಾಡಿದಾಗೆ. ಮತ್ತೊಂದು ಗೊತ್ತಾ, ನೀವು ನಾರ್ಮಲಿ ಟೇಸ್ಟ್ ಮಾಡ್ತೀರಾ ಬಂಗುಡೆ, ಸರಿ ಅಲ್ಲ? ಇಷ್ಟು ದೊಡ್ಡ ಬಂಗುಡೆ, ಇಷ್ಟು ಫ್ರೆಶ್ ಇರೋದು ಎಲ್ಲಾದ್ರೂ ಸಿಗ್ತದೆ? ಇಲ್ಲ, ಸ್ಮಾಲ್ ಸೈಜ್ ಅಲ್ಲಿ ಬರೋದು ಫ್ರೆಶ್, ದೊಡ್ಡದಲ್ಲಿ ಯಾವಾಗಲೂ ಫ್ರೆಶ್ ಇರೋದು. ಇಲ್ಲಿ ಮಾತಾಡುವ ಕೋರ್ ರೊಟ್ಟಿ ಮಾತಾಡೋದ್ರಲ್ಲಿ ನಮ್ದು ಇಲ್ಲಿ ಪ್ಲೇಟ್ ಚೇಂಜ್ ಆಗ್ತಾ ಇದೆ ಗೈಸ್. ಕೋರ್ ರೊಟ್ಟಿ ಬಗ್ಗೆ ಜಾಸ್ತಿ ಹೇಳಲಿಕ್ಕಿಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಟೇಸ್ಟ್ ನ ಬಗ್ಗೆ ಹೇಳ್ಬೇಕಾದ್ರೆ ಅದು ಇಂಪಾರ್ಟೆಂಟ್ ಆಗ್ತದೆ. ನಾನು ಮುಂಚೆ ಹೇಳಿದಾಗೆ ಮರಬೈ ಸೊಕ್ಕಿಗೆ ಮಸಾಲೆ ಹೇಗಿರ್ತಿದೆಯಾ, ಸೇಮ್ ಕೋರ್ ರೊಟ್ಟಿಗೆ ಸಹ ಅದೇ ಮಸಾಲ ಟೇಸ್ಟ್. ಬಟ್ ವೆರಿ ನೈಸ್. ಎಲ್ಲ ಆಕ್ಚುಲಿ ಆ ಮಸಾಲ ನಾನು ತಿಂದದ್ದು ಫಸ್ಟಿಗೆ. ಇಟ್ ವಿಲ್ ಬಿ ದ ಕಾಂಬಿನೇಷನ್ ಫಾರ್ ಎವ್ರಿಥಿಂಗ್. ನೀವು ನೀರು ದೋಸೆ ತಿನ್ನಿ, ದೋಸೆ ತಿನ್ನಿ, ಕೋರ್ ರೊಟ್ಟಿ ತಿನ್ನಿ, ರೈಸ್ ತಿನ್ನಿ, ಎಲ್ಲದಕ್ಕೆ ಒಂದೇ ಕಾಂಬಿನೇಷನ್. ಸೊ ಸೇಮ್ ಕಾಂಬಿನೇಷನ್ ಟ್ರೈ ಮಾಡಿ, ನಿಮ್ಗೆ ಅದು ಫೀಲ್ ಆಗುತ್ತೆ. ಈಗ ನಾನು ಹೇಳುವಾಗ ನಿಮ್ಗೆ ಅರ್ಥ ಆಗಲ್ಲ, ಬಟ್ ವೆರಿ ನೈಸ್. ಮ್ಯಾಂಗ್ಳೂರ್ ಬಿರಿಯಾನಿ, ಸ್ಪೆಷಲ್ ಬಿರಿಯಾನಿ. ಚಲೋ ನೋಡುವ, ಸ್ವಲ್ಪ ಮಸಾಲೆ ಎಲ್ಲ ತೆಗೆಯುವ. ಭಾರಿ ಮಸಾಲೆ ಕಾಣ್ತಾ ಉಂಟು, ಸೂಪರ್. ಭಾರಿ ದೊಡ್ಡ ಪೀಸ್ ಉಂಟು. ಒಂದು ಅರ್ಧ ಜೀಕೆಗೆ ಕೊಡುವ. ಜೀಕೆಗೆ ಕೊಡ್ಬೇಕು ಅಂತ ಇಲ್ಲ, ಅವರು ತಗೊಳ್ತಾರೆ. ನೀನು ಕೊಡ್ತೇನೆ, ನಾನು ತೆಗಿತೇನೆ, ಕೊಡ್ತೇನೆ. ಓಕೆ, ಇದಕ್ಕೆ ಈಗ ಶಿರೀಶ್ ಹೇಳಿದಾಗೆ ನಮ್ಮ ಕೈಗೆ ಜೈ. ಓ, ನಾನು ಆಕ್ಚುಲಿ ಮಿಸ್ಟೇಕ್ ಮಾಡಿದೆ. ದೊಣ್ಣೆ ರೈಸ್ ಬ್ರೋ, ಮಸಾಲೆದ ಟೇಸ್ಟ್ ಇದು ದೊಡ್ಡ. ಇವನೊಂದೊಂದು ಆ ಕಡೆ ಕೂತ್ಕೊಳ್ಳಿ. ಈಗ ನಮ್ಮ ಫಾರೂಕ್ ಅವರು ನಮ್ಮ ಮ್ಯಾಂಗಲೂರಿಯನ್ ತುಳುನಾಡ ಬಿರಿಯಾನಿ ಟ್ರೈ ಮಾಡ್ತಾ ಇದ್ದಾರೆ. ಹೇಗಿದೆ? ಸೂಪರ್ ಸೂಪರ್. ಮಸಾಲವನ್ನು ನೀವು ಒಕ್ಕಿ ತಗೊಂಡ್ರಿ ಅಂದ್ರೆ ಅಷ್ಟು. ಹೌದು, ಮಸಾಲ ಉಂಟಲ್ಲ, ಒಂದು ವೆರೈಟಿ ಉಂಟು. ಟೇಸ್ಟ್ ನಮ್ದು ನಾರ್ಮಲ್ ನಾವೆಲ್ಲ ಮಸಾಲೆಗೆ ಬಿರಿಯಾನಿ ತಿಂತೀವಿ ಈಗ ತುಂಬಾ ರೆಸ್ಟೋರೆಂಟ್. ಇದೊಂದು ಇದರ ವೆರೈಟಿಯೇ ಬೇರೆ ಉಂಟು. ಜಾಸ್ತಿ ಸ್ಪೈಸ್ ಇಲ್ಲ, ಬಟ್ ಇಟ್ಸ್ ವೆರಿ ವೆರಿ ನೈಸ್. ಶಿರೀಶ್ ಅವರು ಕೋರಿ ರೊಟ್ಟಿ ಎಷ್ಟು ತಿನ್ನೋದು ಮಾರೆ. ನೀವು ಸಹ ಎಲ್ಲರೂ ಕೋರಿ ರೊಟ್ಟಿ ಅಟ್ಯಾಕ್ ನೀವು ಹೇಗೂ ಟ್ರೈ ಮಾಡಿದ್ರಲ್ಲ, ಎಷ್ಟು ತಿಂದ್ರು ಜೀವ ನೋಡಿ ಮಾರೆ. ನೋಡಿ ಸೈಡಿಂದ ನೋಡಿ, ಎಂತ ಇಲ್ಲ ಮಾರೆ. ಇಡೀ ನಮ್ಮ ಪ್ಲೇಟ್ ಖಾಲಿ ಮಾಡ್ತಾನೆ. ಈಗ ತಿನ್ನದಿದ್ರೆ ಮತ್ತೆ ಸಿಗುದಿಲ್ಲ ಅಂತ ಇವರೆಲ್ಲ ಬೇರೆ ಬೇರೆ ಡಿಶಸ್ ಟ್ರೈ ಮಾಡಿದ್ರು. ನಾನು ಮೇನ್ ಡಿಶ್ ಬ್ಯಾಚುಲರ್ಸ್ ಫೇವ್ರೇಟ್, ನಾನು ಬ್ಯಾಚುಲರ್ ಫೇವ್ರೇಟ್ ತಾಲಿ. ಇದು ಸ್ಪೆಷಲ್ ಸೀ ಫುಡ್ ತಾಲಿ. ನೋಡಿ ಎಷ್ಟು ಸಿಗ್ತದೆ ಅಂದ್ರೆ. ನೋಡಿ ಈಗ ನಾವು ಬೇರೆ ಬೇರೆ ಒಂದು ಡಿಶಸ್ ಟ್ರೈ ಮಾಡಿದೆವು. ಅದು ಈಗ ಒಬ್ಬರೇ ಈಗ ಒಂದು ಹೋಟೆಲ್ಗೆ ಹೋದ್ರೆ ಅದೆಲ್ಲ ಟ್ರೈ ಮಾಡಿದ್ರೆ ನಮಗೆ ಒಂದು ಸಾಧಾರಣ ಒಂದು ಎಕ್ಸ್ಪೆನ್ಸಿವ್ ಆಗ್ತದೆ. ಬಟ್ ಒಂದು ತಾಲಿ ತಗೊಂಡ್ರೆ ಅದನ್ನೆಲ್ಲ ಸಿಗ್ತದೆ. ಸೊ ನಾನು ತುಂಬಾ ಇಂಟ್ರೆಸ್ಟೆಡ್ ಇದ್ದೀನಿ. ಈಗ ಊರಲ್ಲಿ ಕೂಡ ನಾವು ಯಾವ ಹೋಟೆಲ್ಗೆ ಹೋದ್ರು ತಾಲಿ ಟ್ರೈ ಮಾಡ್ತೀವಿ, ಫಿಶ್ ತಾಲಿ. ಇಲ್ಲಿ ಆದರೂ ರೊಟ್ಟಿ ಆಗಲಿ, ರೈಸ್ ಆಗಲಿ, ನೋಡಿ ಚಿಕನ್ ಸುಕ್ಕ ಉಂಟು, ಶೀರಾ ಉಂಟು, ಮತ್ತು ಗ್ರೀನ್ ಪೀಸ್ ಮಸಾಲ, ಪನ್ನೀರ್ ಮತ್ತು ಗ್ರೀನ್ ಪೀಸ್, ಮತ್ತು ಇದು ರಸಮ್ ಉಂಟು, ಮತ್ತು ಬಟರ್ ಮಿಲ್ಕ್ ಉಂಟು, ಕರ್ಡ್ ಉಂಟು, ಮತ್ತು ಇಡ್ಲಿ ಚಟ್ನಿ ಪುಡಿ ಉಂಟು, ಮತ್ತು ಪಾಪಡ್ ಉಂಟು, ಬೂತಾಯಿ ಫ್ರೈ ಉಂಟು, ಮತ್ತು ನೋಡಿ ಅಂಜಲ್ ಕರಿ ಉಂಟು, ಬೀಟ್ರೂಟ್ ಬಾಜಿ ಉಂಟು, ರೈತ ಉಂಟು. ಇಲ್ಲಿ ಏನು ಬೇಕು ಹೇಳಿ. ಈಗ ನಾನು ಇದು ತಿಂತಾ ಇದ್ದೇನೆ. ಇನ್ನೊಂದು ವಿಷಯ ಅಂದರೆ ನಾನು ಇದು ತಿನ್ನುವಾಗ ನಾನು ಚಿಕನ್ ಸುಕ್ಕ ಅಂತ ಹೇಳಿದೆ, ಸಾರಿ, ಆ್ಯಕ್ಚುಲಿ ಪ್ರಾನ್ಸ್ ಸುಕ್ಕ. ಇದು ನಾರ್ಮಲಿ ತಾಲಿಯಲ್ಲಿ ನಾನು ಫಸ್ಟ್ ಟೈಮ್ ನೋಡೋದು ಜಿಕ್ಕೆ ಪ್ರಾನ್ಸ್ ಸುಕ್ಕ ಕೊಡೋದು. ಹೇಗೆ ವರ್ಕೌಟ್ ಆಗ್ತದೆ ಗೊತ್ತಿಲ್ಲ. ರೀಸನೇಬಲ್ ಪ್ರೈಸಲ್ಲಿ ಅವೈಲೇಬಲ್ ಇದೆ, ಪ್ರೈಸ್ ರೀಸನೇಬಲ್ ಉಂಟು. ಹೌದು. ಸೊ ಎಲ್ಲರೂ ಬ್ಯಾಚುಲರ್ಸ್ ಯಾರಲ್ಲಿ ಇದ್ರೆ ಅಲ್ಕೂ ಸೇರಿದ್ರೆ ದಯವಿಟ್ಟು ಟ್ರೈ ಮಾಡಬೇಕು. ಅಂಜಲ್ ಕರಿ ಕೂಡ ಉಂಟು. ನೋಡಿ ಇಷ್ಟೆಲ್ಲ ಐಟಮ್ ನಾನು ಆಗ ಹೇಳಿದಾಗೆ ತುಂಬ ಖುಷಿ ಆಗ್ತಾ ಉಂಟು. ಈಗ ನಾವು ಇದೆಲ್ಲ ಐಟಮ್ ಫಿನಿಶ್ ಮಾಡಲಿಕ್ಕಿದ್ದೇವೆ. ಶಿರೀಶ್ ಈಗ
ಶಿರೀಶ್ ನಮಗೆ ಇಲ್ಲಿ ಬೇಕೀಗ. ಅವನು ಕ್ಯಾಮರಾ ಆಫ್ ಮಾಡಿ ಅವನ ನಾನಗೆಲ್ಲ ಹೊರಗೆ ಎದ್ದು ತೋರಿಸ್ತಿದ್ದಾನೆ. ಈಗ ಅವನು ಅಟ್ಯಾಕ್ ಮಾಡ್ಲಿಕ್ಕಿದ್ದಾನೆ. ಸೊ ನಾವೆಲ್ಲ ರೆಡಿ, ಆದ್ರೂ ರೆಡಿ. ಇವತ್ತು ಖಾಲಿ ಆಗಿದೆ, ಇನ್ನು ಶಿರೀಶ್ ಇಲ್ಲಿ ಕೂತ್ಕೊಂಡೆ, ನಾವು ಮೂವತ್ತು ಫಿನಿಶ್ ಮಾಡಿ. ಅಲ್ಲ, ಶಿರೀಶ್ ಬಂದ್ರೆ ಮೀನಿಗೆ ಕೈ ಹಾಕ್ತಾನೆ, ನನ್ನ ಮೀನ್ ತಿನ್ಬೇಕಲ್ಲ. ನಿಮ್ಮ ಕೈಯಲ್ಲಿ ಕೊಟ್ಟು ಸೈಡ್ ಕೂತ್ಕೊಳ್ತೇವೆ. ಸೊ ಗೈಸ್, ನಾವು ಇದನ್ನು ಫಿನಿಶ್ ಮಾಡ್ಲಿಕ್ಕಿದ್ದೇವೆ. ತುಂಬಾ ಎಕ್ಸೈಟೆಡ್ ಇದೆ, ಖುಷಿ ಆಯ್ತು ಟ್ರೈ ಮಾಡಿದ್ದು. ಈಗ ಫಿನಿಶ್ ಮಾಡಿದ ನಂತರ ಇರುವ ಒಂದು ಖುಷಿ ಅದು ಬೇರೆ. ಸೊ ಆರ್ ಯು ಗೈಸ್ ರೆಡಿ? ಅಲ್ಲ, ಆರ್ ಯು ಗೈಸ್ ರೆಡಿ? ರೆಡಿ. ನಮ್ಮದು ಊಟ ಆಯ್ತು ಮಾರ. ನಾನ್ ವೆಜ್ ಊಟ ಆದ ನಂತರ ಒಂದು ಜ್ಯೂಸ್ ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ನಾನು ಟ್ರೈ ಮಾಡ್ತಿದ್ದೇನೆ ಲೈಮ್ ಮಿಂಟ್ ಲೈಮ್ ಜ್ಯೂಸ್. ಮಿಂಟ್ ಯಾವ್ದು ಸ್ವಲ್ಪ ಒಳ್ಳೆ ಹೊಟ್ಟೆಗೆ ತಂಪಾಗ್ತದೆ. ಇದು ನಾನು ತುಂಬಾ ಟೈಮಿಂದ ಹುಡುಕ್ತಿದ್ದೆ, ಎಲ್ಲಿ ಸಿಗ್ತದೆ ಅಂತ. ಎಳ್ಳು ಜ್ಯೂಸ್ ತುಂಬಾ ರೇರ್ ಆಗಿದೆ, ದೇಹಕ್ಕೆ ತಂಪು. ಯಾರಿಗೆಲ್ಲ ಹೀಟ್ ಜಾಸ್ತಿ ಆಗ್ತದೆ ಅವ್ರು ಮಾತ್ರ ತಂಪು ಕುಡಿಯೋದು. ಇದು ತಂಪಲ್ಲ, ಇದು ಸ್ವಲ್ಪ. ಈಗ ಒಂದು ಮ್ಯಾಂಗ್ಳೂರಲ್ಲಿ ಕಸ್ಟಮರ್ ಬರ್ತಾರೆ, ತುಂಬಾ ಖುಷಿ ಆಯ್ತು ನೋಡಿ. ಏನ್ ಟ್ರೈ ಮಾಡ್ತಿದ್ದೀರಾ? ಸೊ ನಾವು ಪತ್ರೊಡೆ ಮತ್ತು ಗಂಜಿ ಊಟ ಮಾಡ್ಲಿಕ್ಕಿದೆ ನೋಡಿ. ಬ್ರೇಕಿಂಗ್ ನ್ಯೂಸ್. ನಾವು ಇಷ್ಟು ನಿಂಗಿದ್ದೇವೆ ಗಂಜಿ ಊಟ ಟ್ರೈ ಮಾಡಿದ್ದೇವೆ, ಬಟ್ ಇವರು ನಮ್ಮ ಮ್ಯಾಂಗ್ಳೂರಲ್ಲೆಲ್ಲರ ತುಂಬಾ ಹಾರ್ಟಿಗೆ ಹತ್ತಿರವಾಗಿರುವ ಗಂಜಿ ಊಟ ಟ್ರೈ ಮಾಡ್ಲಿಕ್ಕಿದೆ. ಏನದು ಅಷ್ಟು ಎಕ್ಸೈಟ್ಮೆಂಟ್? ಗಂಜಿ ಊಟ ಅಂದ್ರೆ ಅದರಲ್ಲಿ ಸ್ಪೆಸಿಫಿಕ್ ಆಗಿ ಬರ್ದಿದ್ದಾರೆ ಕಂಜಿ ಊಟ ಅಂತ, ಅದನ್ನ ಟೇಸ್ಟ್ ಮಾಡ್ಬೇಕು. ಹೌದಾ, ಗ್ರೇಟ್. ಮತ್ತೆ ಅಣ್ಣ ಹೇಗಿದ್ದೀರಿ? ಆರಾಮ. ಏನ್ ನೀವೇನ್ ಟ್ರೈ ಮಾಡ್ತಿದ್ದೀರಿ? ನಾವು ಬ್ಯಾಂಗ್ಳೂರ್ ಸೌತ್ ಇಂಡಿಯನ್ ಫಿಶ್ ಸೀ ಫುಡ್ ಅಲ್ಲಿ ಹೌದಾ, ನಾವು ಆಲ್ರೆಡಿ ಟ್ರೈ ಮಾಡಿ, ಸೂಪರ್ ಉಂಟು. ನೀವು ಫಸ್ಟ್ ಟೈಮ್ ಇಲ್ಲಿ? ಫಸ್ಟ್ ಟೈಮ್. ಓಕೆ, ಎಂಜಾಯ್ ಮಾಡಿ ಫುಡ್. ನಿಮ್ಮ ಹೆಸರು? ಸತೀಶ್ ಬಂದ. ಎಲ್ಲಿ ಊರು? ಉಡುಪಿ. ನಮ್ಮ ಉಡುಪಿಯವರು. ಎಂಚಿ ಇಷ್ಟ ಇದೆ ಮೂರು ಫೇವರೇಟ್? ಮೂಲು ಕೋರಿಟ್ಟುಂಡು, ಬೊಕ್ಕ ಒಂದು ಪುಂಡಿ ಉಂಡು, ಬೊಕ್ಕ ಚಿಕನ್ ಸುಕ್ಕ, ನೀರ್ ದೋಸೆ ಪೂರ ಉಂಡು. ಊರ್ದಕ್ಕನ ಟೇಸ್ಟ್. ಫೇವರೇಟ್ ಡಿಶ್? ಎಲ್ಲ ಫೇವರೇಟ್ ಕೋರೊಟ್ಟಿ. ಮಸ್ತ್ ಮಿಸ್ ಮಾಡ್ತೊಂದೆ. ಒಂದು ಒಬ್ಬನಾಗಿದ್ದ ಮೂಲೆ ಮತ್ತೆ ಕೈತಾನೆ ಡೈಲಿ ಬರೋದು. ಬೇರೆ ಬೇರೆ ಮ್ಯಾಂಗ್ಳೂರ್ ಡಿಶ್ ಟ್ರೈ ಮಾಡಿದ್ದೆವು. ಈವ್ನಿಂಗ್ ಸ್ನ್ಯಾಕ್ ಒಂದು ಟ್ರೈ ಮಾಡ್ಲಿಕ್ಕೆ ನಮ್ಮ ಫೇವರೇಟ್ ಕುಡ್ಲಾಗು ಮ್ಯಾಂಗ್ಳೂರ್ ಫೇವರೇಟ್ ಅಂದ್ರೆ ಚರ್ಮುರಿ. ಎಸ್, ಬಿಲೀವ್ ಮೀ, ನಮ್ಮ ದುಬೈಯಲ್ಲಿ ಸ್ಪೆಷಲ್ ಚರ್ಮುರಿ ಕೂಡ ಸಿಗ್ತದೆ. ಅದು ಕೂಡ ಎಗ್ ಚರ್ಮುರಿ ನಾವು ಟ್ರೈ ಮಾಡ್ಲಿಕ್ಕಿದ್ದೇವೆ. ತುಂಬಾ ಖುಷಿ ಆಯ್ತು ಇಲ್ಲಿ ಮ್ಯಾಂಗ್ಳೂರ್ ಬೈಟ್ ರೆಸ್ಟೋರೆಂಟ್ ಅಲ್ಲಿ. ಈಗ ನಾವು ಯಾವತ್ತು ತಿಂದು ಹೋಗ್ತೇವೆ, ಬಟ್ ಯಾವತ್ತು ನೆನಪಿಟ್ಕೊಳ್ಳಿ, ನಮಗೆ ಪ್ರಿಪೇರ್ ಮಾಡಿದ ಕಿಚನ್ ಸ್ಟಾಫ್ ಆಗಲಿ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳಿ ಹೋಗ್ಬೇಕು. ಯಾವತ್ತು ಥ್ಯಾಂಕ್ಸ್ ಹೇಳಿಕ್ಕೆ ಹೋಗ್ತಿದ್ದೇವೆ. ತುಂಬಾ ಥ್ಯಾಂಕ್ಸ್, ತುಂಬಾ ಖುಷಿ ಆಯ್ತು. ಓಕೆ, ತುಂಬಾ ಥ್ಯಾಂಕ್ಸ್, ತುಂಬಾ ಖುಷಿ ಆಯ್ತು. ಕ್ವಾಲಿಟಿ ಫುಡ್ ಕೊಡ್ತಾ ಇದ್ದೀವಿ. ಸರಿ, ಓಕೆ, ಥ್ಯಾಂಕ್ ಯು ಅಣ್ಣ, ತುಂಬಾ ಖುಷಿ ಆಯ್ತು, ತುಂಬಾ ಎಂಜಾಯ್ ಮಾಡಿದ್ದೆವು. ओके ओके बहुत खुश हो गया नीर डोसा बना अच्छा दबा के खाया ओके मिलेंगे फिर ओके ಎಲ್ಲ ಗಮ್ಮತ್ತು ಮಾಡಿದ್ದೇವೆ ಚಾರ್ಮುರಿ ತಿಂದಿದ್ದೇವೆ ಅದರೊಟ್ಟಿಗೆ ನೋಡಿ ಪುನರ್ ಪುಡಿ ಜ್ಯೂಸ್ ಯಾರಿಗಾದ್ರೂ ತುಂಬಾ ಸ್ಪೈಸಿ ಅಂತ ಫೀಲ್ ಆದ್ರೆ ನಮ್ಮ ಹತ್ರ 3 ಫ್ಲೇವರ್ ಜ್ಯೂಸ್ ಉಂಟು ವಿತ್ ಮ್ಯಾಂಗ್ಳೂರ್ ಸ್ಪೈಸ್ ಲೋಗೋದೊಟ್ಟಿಗೆ ಸೊ ಇದು ಗ್ರೇಪ್ ಇದು ಏನು ಅದು ಪುನರ್ ಪುಡಿ ಹೋಮ್ ಮೇಡ್ ಆಕ್ಚುಲಿ ಹೋಮ್ ಮೇಡ್ ಇವರೇ ಮಾಡಿ ಎಗ್ ಚಾರ್ಮುರಿ ಇದು ಎಗ್ ಚಾರ್ಮುರಿ ಸೊ ಓವರ್ ಆಲ್ ಮ್ಯಾಂಗ್ಳೂರ್ ಅಂಡ್ ಸ್ಪೆಷಲ್ಸ್ ಆಲ್ ಟೈಮ್ ಫೇವರೇಟ್ ನಾವು ಟ್ರೈ ಮಾಡ್ಲಿಕ್ಕಿದ್ದೇವೆ ಶಿರೀಶ್ನ ಬಾಯಲ್ಲಿ ನೀರು ಬರ್ತಾ ಉಂಟು ಸಾವು ಇನ್ನು ಡಿಲೇ ಮಾಡುದಿಲ್ಲ ಸೊ ಗೈಸ್ ನೆನಪಿಡಿ ಅಲ್ಕೂಸ್ 4 ಅಲ್ಲಿ ಅಲ್ ಅಮೀಸ್ ಪ್ಲಾಜಾ ನಮ್ಮ ಕ್ರೆಡೆಂಟ್ ಸ್ಕೂಲ್ ನ ಬ್ಯಾಕ್ ಸೈಡ್ ಅಲ್ಕೇಲ್ ಮಾಲ್ ತುಂಬಾ ಹತ್ತಿರ ಇರುವ ನ್ಯೂ ಮ್ಯಾಂಗ್ಳೂರ್ ಬೈಟ್ ರೆಸ್ಟೋರೆಂಟ್ ಎಲ್ಲಾ ರೀತಿಯ ಮ್ಯಾಂಗ್ಳೂರ್ ಡಿಶಸ್ ಇನ್ಕ್ಲೂಡಿಂಗ್ ಈ ಚರ್ಮುರಿ ಆಗಲಿ ಪುನರ್ಪುಲ್ ಜ್ಯೂಸ್ ಆಗಲಿ ಎಲ್ಲ ಸಿಗ್ತದೆ ಎಲ್ರು ಬನ್ನಿ ಎಂಜಾಯ್ ಮಾಡಿ ಮ್ಯಾಂಗ್ಳೂರ್ ಕೊಟ್ಟು ಚೈನೀಸ್ ಎಂಜಾಯ್ ಮಾಡಿ ಮತ್ತೆ ದೊಣ್ಣೆ ಬಿರಿಯಾನಿ ಸಿಗ್ನೇಚರ್ ಡಿಶ್ ಅದು ಕೂಡ ಟ್ರೈ ಮಾಡ್ಬೋದು ಸೊ ಬಂಗುಡೆ ತವಾ ಫ್ರೈ ಇಷ್ಟು ಬಾರಕ್ಕೆ ತಿಂತಾನೆ ಇದ್ದಾರೆ ಮಾತಾಡ್ತೇನೆ ಫೈನಲ್ ಬೈಟ್ ಮ್ಯಾಂಗ್ಳೂರ್ ಫೈನಲ್ ಬೈಟ್ ಬಾರ್ ಕೊಡ್ಲಿಕ್ಕಿದ್ದಾರೆ ಚರ್ಮುರಿಯಲ್ಲಿ ತುಂಬಾ ಕಡ್ಲೆ ಅದು ತುಂಬಾ ಇಷ್ಟ ಆಯ್ತು ಕಲ್ಲ ಸೊ ಗೈಸ್ ತಪ್ಪದೆ ಬನ್ನಿ ಅಲ್ಕೂಸಲ್ಲಿ ದುಬೈಯಲ್ಲಿ ಇರುವವರು ನ್ಯೂ ಮ್ಯಾಂಗ್ಳೂರ್ ಬೈಟ್ ರೆಸ್ಟೋರೆಂಟ್ ಅಲ್ಕೂಸ್ 4 ಮತ್ತೆ ಆಲ್ವೇಸ್ ಪ್ಲೀಸ್ ಇದು ಚಾನಲ್ ಅಲ್ಲಿ ನಿಮ್ಗೆ ದುಬೈಯಲ್ಲಿ ಯಾವ ಎಂತೆಲ್ಲ ಫುಡ್ ಎಲ್ಲೆಲ್ಲ ಸಿಗ್ತದೆ ನಾಟ್ ಓನ್ಲಿ ಮ್ಯಾಂಗ್ಳೂರಿಯನ್ ಎಲ್ಲ ಕೂಡ ನಿಮ್ಗೆ ಕವರ್ ಮಾಡ್ತಾರೆ ಓಕೆ ಸೊ ಕೀಪ್ ಇನ್ ಟಚ್ ಸಿ ಯು once again with new vlog take care bye bye